ಶೈನ್ ಸ್ಪೋರ್ಟ್ಸ್ ಮುನ್ನಡೆ ಇದೆ. ಶೈನ್ ಸ್ಪೋರ್ಟ್ಸ್ ಇದರ ಮಾಲಕರು ಆಟಗಾರ ಸತೀಶ್ ಅವರು ವೈಟ್ ಕಾರ್ನರ್ ಇದ್ದಾರೆ. ಅತ್ಯಂತ ವಿಶಿಷ್ಟ ಆಕರ್ಷಕ ಸಹೋದರ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು. ಸೂಪರ್ ಟೇಕ್ ಆನ್ ಆಗಿದೆ 7-11 4 ಅಂಕಗಳ ಅಂತರದಲ್ಲಿ ಶೈನ್ ಮುನ್ನಡೆ. ಈ ಅಂಕಣದಲ್ಲಿ ಈ ನಡುವೆ ಮತ್ತೆ ಒಂದು ಅಂಕ ಲಭ್ಯವಾಗ್ತಾ ಇದೆ. 12-7 12-7 ಅಂತಿಮ ಆಟಗಾರ ಹರಿಯಾಣ ರಾಜ್ಯದವರು ಶೈನ ಮತ್ತೆ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. Last 4 minutes 8-17 in favor of a Shine Sports Bangalore. ಗೋಲ್ಡನ್ ಸಚೇರಿ ಪೇಟೆ ಹಿನ್ನಡೆಯಲ್ಲಿದೆ ಪ್ರಸ್ತುತ ಸ್ಪರ್ಧೆಯಲ್ಲಿ.
ಗೌರವಾನ್ವಿತ ರಾಮದಾಸ್ ಅವರ ಕೊಡುಗೆ ಇನ್ನು ಆರಂಭವಾಗಬೇಕಾದಷ್ಟೇ. ನಿನ್ನೆ ತಾನೇ 3 ನಿಮಿಷಗಳ ಆಟವಾಗಿದೆ. 3 minutes 17-8. No point for Shine Sports. 18-8. Third right 18-8. This is number 1 for Shine Sports. ನಿನ್ನೆ ತಾನೇ ಸುಮಾರು 10,000 ನಗದು ಪುರಸ್ಕಾರವನ್ನ ವಿಭಿನ್ನ ಪ್ರತಿಭೆಗಳಿಗೆ ನೀಡಿದಂತಹ ರಾಮದಾಸ್ ರವರು ಇನ್ನು ತಮ್ಮ ಕೊಡುಗೆಯನ್ನ ಗಮನದಲ್ಲಿ ರೆಡಿಯಾಗಿಟ್ಟಿದ್ದಾರೆ. ಯಾವ ಸಮಯದಲ್ಲಿ ಅವರ ಮನಸ್ಸು ಬದಲಾವಣೆ ಆಗುತ್ತೋ ಎಂಬುದಾಗಿ ನೋಡಬೇಕಾಗಿದೆ. ಊಟವನ್ನ ಬಿಟ್ಟು ನಿದ್ರೆಯನ್ನ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು 2 points 2 ಅಂಕಗಳು ಶೈನ್ ಸ್ಪೋರ್ಟ್ ಪ್ರಬಲ ಸ್ಥಿತಿಯಲ್ಲಿ ಸತೀಶ್ ಶೈನ್ ಅವರ ನೇತೃತ್ವದ ತಂಡ ಅಂತಿಮ 2 ನಿಮಿಷದಲ್ಲಿ ಆಟ ಇದೆ. ಲಾಸ್ಟ್ 2 minutes Shine going to yes 2 points 2 ಅಂಕಗಳು 2 ಅಂಕಗಳು ಭಿನ್ನ ತಂಡಗಳಿಗೆ. 20-10 20-10 जिस प्रकार ये मैच शाइना टीम 10 अंकों के अंतर की स्थिति पर आगे है. वहां पे मैदान का स्थिति हम नहीं जानते, लेकिन हरियाणा के खिलाड़ी से बराबर थी. फिलहाल आगे हो सकता है. एक और अंक मिले हैं शाइन के, जिस नंबर 1 लगातार आक्रमण करने वाले तमिलनाडु खिलाड़ी हैं. गोल्डन सचिन पीटे और शाइन स्पोर्ट्स के बीच ये खेल. और इस प्रकार रोकना चाहा, सफलता मिले. लास्ट मिनट ऑफ मैच 21-10. ಎನ್ಎಚ್ ಬಂಗೇರಘಟ್ಟ ಸತ್ಯದೇವತೆ ಕನಪಾದೆ ದೇವರಕನದವರ ಬಲಿ. Last minute of the match, super nail on and easily catch. One more point 22-10. 22-10 ಜಯದ ಕಡೆ ಶಾइन स्पोर्ट्स मैंगलोर. के बचे हैं बी मैदान पर 15. तलपाड़ी के खाते पर है 7 अंकों की प्राप्त कर चुके हैं सामने वाला टीम. और ये एक और बढ़िया है. उत्तर भारत से बधाने एकमात्र जो टीम है फिलहाल तलपाड़ी के नाम से खेलते हैं, हरियाणा राज्य से बता रहे हैं. बहुत बढ़िया स्थिति पर हम चाहते हैं कि मंसूर हरियाणा तेरी साथ आखिरी 4 मिनट का खेल बचे हैं. 23-7 23-7. ಈ ಪಂದ್ಯ ತಲಪಾಡಿ ತಂಡ ಮುನ್ನಡೆಯಲಿದೆ. इस प्रकार ये रोकने की कोशिश की, पैरों पर प्रयास, लेकिन बंधन हुआ है, टैकल हुआ है. जी हाँ, 8वां अंक मिले. 80-23. ತಲಪಾಡಿ ತಂಡ ಮುನ್ನಡೆಯನ್ನ ಭದ್ರವಾಗಿಸಿಕೊಂಡು ಮತ್ತೊಂದು ಅಂಕಣದಲ್ಲಿ ಈಗ ತಾನೇ ಪೂರ್ಣಗೊಂಡಂತಹ ಪಂದ್ಯದಲ್ಲಿ ಶೈನ್ ಸ್ಪೋರ್ಟ್ಸ್ ತಂಡ ಗೆಲುವನ್ನು ದಾಖಲಿಸಿದೆ. ಅದು ಸಂಪೂರ್ಣ ತಮಿಳುನಾಡು, ಇದು ಸಂಪೂರ್ಣ ಅಲ್ಲದ್ರೂ ಕೂಡ 90% ಹರಿಯಾಣ. ಮಾಜಿ ಕಬಡ್ಡಿ ಆಟಗಾರ ಸ್ನೇಹಿತರಾದಂತಹ ಹಕೀಮ್ ಅವರು
ಈ ಪಂದ್ಯಾಕೂಟಕ್ಕೆ ಆಗಮಿಸಿದಾಗ ಮಾನ್ಯ ಹಕ್ಕಿಮ್ ಅವರ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಮನ್ಸೂರ್ ಕುಕ್ಕಾಜೆ ಕಳೆದ 15 ವರ್ಷಗಳಿಂದ ಒಂದೇ ತೂಕದಲ್ಲಿರತಕ್ಕಂಥ ಏಕ ಆಟಗಾರ. ಹಕ್ಕಿಮ್ ಅವರೇ ಬನ್ನಿ, ವೇದಿಕೆಗೆ ಬನ್ನಿ. 1991ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಅಖಿಲ ಭಾರತ ಮಟ್ಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಾಗ ಆ ತಂಡದ जिगा फिर कब्जे पर है तलपाड़ी 26 11 26 11